ಹಾಯ್ ಹೆಲೋ ನಮಸ್ಕಾರ. ಟ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಸ್ವಾಗತ. ಇವತ್ತು ಮಟನ್ ಸುಕ್ಕ ಹೇಗೆ ಮಾಡೋದಂತೆ ನೋಡುವ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ ತುಪ್ಪ ಬಿಸಿಯಾದ ನಂತರ 2 ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡುವ. ಕರಿಬೇವು ಸೊಪ್ಪು ಹಾಕುವ. ಸ್ವಲ್ಪ ಕಟ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಹಾಕಿ ನಂತರ ಬಿರಿಯಾನಿ ಎಲೆ ಹಾಕಿ ಫ್ರೈ ಮಾಡಿ. ಎಲ್ಲ ಫ್ರೈ ಆದ ನಂತರ ಕಟ್ ಮಾಡಿದ 2 ಟೊಮೆಟೊ ಹಾಕಿ ಫ್ರೈ ಮಾಡುವ. ಸ್ವಲ್ಪ ಪುದೀನ ಹಾಕಿ ಫ್ರೈ ಮಾಡಿ. ನಾನಿಲ್ಲಿ 1.5 kg ಮಟನ್ ತಗೊಂಡಿದ್ದೇನೆ, ಬನ್ನೂರು ಮಟನ್. ಈಗ ಇದನ್ನು ಕುಕ್ಕರ್ಗೆ ಹಾಕುವ. ಮಿಕ್ಸ್ ಮಾಡಿ ಎಲ್ಲ. ಎಲ್ಲ ಮಿಕ್ಸ್ ಮಾಡಿದ ನಂತರ ಅರ್ಧ ಟೀ ಸ್ಪೂನು ಅರಶಿನ, 2 ಟೀ ಸ್ಪೂನು ಉಪ್ಪು ಹಾಕೊಳ್ಳುವ. ಇದನ್ನೆಲ್ಲ ಮಿಕ್ಸ್ ಆದ ನಂತರ ತೆಂಗಿನ ಹಾಲು ಹಾಕಿ ಬೇಯಲಿಕ್ಕಿಡುವ. ನಾವು ತೆಂಗಿನ ಹಾಲಲ್ಲಿ ಬೇಯಲಿಕ್ಕಿಡುವ. ತೆಂಗಿನ ಹಾಲಲ್ಲಿ ಬೇಯಲಿಕ್ಕಿಟ್ರೆ ಸ್ವಲ್ಪ ಫ್ಲೇವರ್ ಸಹ ಬರ್ತದೆ ಮತ್ತು ರುಚಿ ಕೂಡ ಒಳ್ಳೆಯದಿರ್ತದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚುವ. ಬನ್ನೂರು ಮಟನ್ 1 ಸಿಟಿ ಆದರೆ ಸಾಕು, ಬೇಗ ಬೇಯ್ತದೆ. ಈಗ ಸುಕ್ಕ ಪೌಡರ್ ಮಾಡುವ. 2 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕಿ 1 ಕಟ್ ಮಾಡಿದ ಈರುಳ್ಳಿ ಹಾಗೆ 5 ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳುವ. ಈಗ 18 ಒಣಮೆಣಸು ಹಾಕಿ ಫ್ರೈ ಮಾಡುವ. ಗಸಗಸೆ, ಸೋಂಪು, ಸ್ಟಾರ್, ಚಕ್ಕೆ, ಏಲಕ್ಕಿ, ಜಾಯಿಕಾಯಿ, 4 ಲವಂಗ ಹಾಗೆ 1 ಸ್ಪೂನು ಕರಿಮೆಣಸು, 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತೆ ಹಾಗೆ ಸ್ವಲ್ಪ ಅರಶಿನ ಹಾಕಿ ಎಲ್ಲವನ್ನು ಫ್ರೈ ಮಾಡುವ. ಫ್ರೈ ಆದ ನಂತರ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ. ಈಗ ಕುಕ್ಕರ್ ಮುಚ್ಚಳ ತೆಗೆಯುವ. ಮಟನ್ ಬೆಂದಿದೆ. ಈಗ ಪುಡಿ ಮಾಡಿದ ಮಸಾಲವನ್ನು ಹಾಕುವ. ಮಸಾಲ ಎಲ್ಲ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡುವ. ಅರ್ಧ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮಸಾಲೆಯಲ್ಲಿ ಬೇಯಲಿ. ಈಗ ನಾವು ತೆಂಗಿನಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡುವ. ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿ. ಫ್ರೈ ಮಾಡಿದ ತೆಂಗಿನಕಾಯಿ ತುರಿಯನ್ನು ಹಾಕುವ. ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಬನ್ನೂರು ಮಟನ್ ಸುಕ್ಕ ರೆಡಿಯಾಗಿದೆ. ಈ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ.